ಯುವಶಕ್ತಿ ಫ್ರೆಂಡ್ಸ್ ಲೈಬ್ರರಿ ರಿಜಿಸ್ಟರ್ಡ್ ಸುಭಾಷ್ ನಗರ ಬೇಕೂರು ಇದರ ವತಿಯಿಂದ ವಾಚನ ಪಕ್ಷಾಚರಣೆಯ ಅಂಗವಾಗಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರ ಕಣ್ಣಿಗೆ ಕಾಣುವ ದೇವರು ಪುಸ್ತಕ ವಿಮರ್ಶನೆ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲಕ್ಷ್ಮಣ ಪೂಜಾರಿ ಬೊಳ್ಳಾರ್ ವಹಿಸಿದರು. ಕಾರ್ಯಕ್ರಮವನ್ನ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ ಸದಸ್ಯರಾದ ಪಿಕೆ ಅಹಮ್ಮದ್ ಹುಸೈನ್ ಮಾಸ್ಟರ್ ಉದ್ಘಾಟಿಸಿ ಮಾತನಾಡಿದರು. ಪುಸ್ತಕ ಪರಿಚಯ ಹಾಗೂ ವಿಷಯ ಮಂಡನೆಯನ್ನ ಜಿಎಚ್ಎಸ್ಎಸ್ ಬೇಕೂರು ಇದರ ಅಧ್ಯಾಪಕಿ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು ಮಾಡಿದರು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಸದಸ್ಯೆ ವನಿತಾ ಆರ್ ಶೆಟ್ಟಿ ಪುಸ್ತಕ ಓದುವಿಕೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಜಾತ ಯು ಶೆಟ್ಟಿ ಉಪಸ್ಥಿತರಿದ್ದರು. ಯುವಶಕ್ತಿ ಫ್ರೆಂಡ್ಸ್ ಸರ್ಕಲ್ ಲೈಬ್ರರಿಯ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಬೊಳ್ಳಾರ್ ಸ್ವಾಗತಿಸಿ ಡಾಕ್ಟರ್ ಮೋಹನ್ ಬೊಳ್ಳಾರ್ ವಂದಿಸಿದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.